ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳ ಕಚೇರಿ ಮಂಗಳೂರು ಮತ್ತು ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯ ಕಂಕನಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮವು ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯದ ಡೆಸೇನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ವಿಶ್ವ ಕ್ಷಯರೋಗ ದಿನಾಚರಣೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಆಚರಣೆಯನ್ನ ಮಾಡಲಾಗುತ್ತೆ. ಕೆಲವೊಂದು ರೋಗದ ಬಗ್ಗೆ ಇವತ್ತು ಅರಿವನ್ನು ಮೂಡಿಸುವ ಅಗತ್ಯವಿದೆ ಎಂದರು. ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ಗೆ ಸರ್ಕಾರ ಒಂದೊಂದು ಪೇಷಂಟ್ಗೆ 5 ಲಕ್ಷಕ್ಕೂ ಕಡಿಮೆ ಇಲ್ಲದ ಹಾಗೆ ಖರ್ಚು ಮಾಡ್ತಾ ಇದೆ. ಆ ದುಡ್ಡು ಒಂದು ಮಗುವಿಗೆ ಎಜುಕೇಶನ್ ಕೊಡೋದಕ್ಕೆ, ಸ್ಕೂಲನ್ನು ಕಟ್ಸೋದಕ್ಕೆ ಬಳಕೆ ಆಗ್ಬೋದಿತ್ತು. ಒಂದು ಊರಿಗೆ ಎಲೆಕ್ಟ್ರಿಸಿಟಿ ಕೊಡೋದಕ್ಕೆ ಬಳಕೆ ಆಗ್ಬೋದಿತ್ತು, ಅಥವಾ ಯಾವುದೋ ಒಂದು ಅಂಗನವಾಡಿ ಆಸ್ಪತ್ರೆ ಕಳಿಸೋದಕ್ಕೆ ಬಳಕೆ ಆಗ್ಬೋದಿತ್ತು. ಆದರೆ ಏನು ನೆಗ್ಲಿಜೆನ್ಸಿಯಿಂದ ಕೆಲವೊಂದು ಟ್ಯೂಬರ್ಕ್ಯುಲೋಸಿಸ್ ಅನ್ನು ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೇ ಇರೋದ್ರಿಂದ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥ, ಅದಕ್ಕಿಂತಲೂ ಜಾಸ್ತಿಯಾಗಿ ಎಕ್ಸ್ಟೆಂಡೆಡ್ ಡ್ರಗ್ ರೆಸಿಸ್ಟೆಂಟ್ ಇವುಗಳನ್ನು ಕೂಡ ಬರ್ತಾ ಇರುವಂಥದ್ದು. ನಾವು ಸಿಂಪಲ್ ಆಗಿ ಟ್ರೀಟ್ ಮಾಡೋಕ್ಕಾಗುವಂತಹ ಟ್ಯೂಬರ್ಕ್ಯುಲೋಸಿಸ್ ಅನ್ನ ನಾವೇನು ಗೌರ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ ಪ್ರೋಗ್ರಾಮ್ಸ್ಗಳಲ್ಲಿ ತೋರಿಸುವಂತಹ ಒಂದು ಪ್ರೋಟೋಕಾಲ್. ಅನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾ ರಾಮಚಂದ್ರ ಬಾಯಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ವರ್ಷ ಮಾರ್ಚ್ 24ರಂದು ವಿಶ್ವದಾದ್ಯಂತ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. 1882ನೇ ಇಸವಿ ಮಾರ್ಚ್ 24ರಂದು ಕ್ಷಯರೋಗಕ್ಕೆ ಕಾರಣವಾದ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮಾಣುವನ್ನು ವೈದ್ಯಕೀಯ ವಿಜ್ಞಾನಿ ರಾಬರ್ಟ್ ಕಾಕ್ ಪತ್ತೆ ಮಾಡಿದ ನಂತರ ಈ ದಿನವನ್ನು ಕ್ಷಯರೋಗದ ಕುರಿತು ಜನಸಮುದಾಯಕ್ಕೆ ಮಾಹಿತಿ ಹಾಗೂ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕ್ಷಯರೋಗ ದಿನವನ್ನು ಆಚರಿಸಲಾಗ್ತಾ ಇದೆ ಎಂದು ಹೇಳಿದರು. ಇಡೀ ಜಗತ್ತಿನಲ್ಲಿ ಕ್ಷಯರೋಗ ದಿನಾಚರಣೆಯನ್ನು ಮಾಡ್ತೇವೆ. ಒಂದು ವರ್ಷದಿಂದ ಕೋವಿಡ್ನಿಂದಾಗಿ ಬಿಟ್ಟು ಈ ರೋಗದ ಪ್ರಯತ್ನ ಅನ್ನುವಂಥದ್ದು ತುಂಬಾ ಹಿಂದಕ್ಕೆ ಹೋಗಿದೆ. ಈಗ ಪುನಃ ಅದನ್ನು ಪ್ರಾರಂಭ ಮಾಡಬೇಕಾಗುತ್ತೆ. 1882 ಇಸ್ವಿ ಮಾರ್ಚ್ 24ನೇ ತಾರೀಕು ನೀವೆಲ್ಲರೂ ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಓದಿದಂತೆ ರಾಬರ್ಟ್ ಕಾಕ್ ಅನ್ನುವ ವಿಜ್ಞಾನಿ ಈ ಬ್ಯಾಸಿಲೆಯನ್ನ ಮಾರ್ಚ್ 24ನೇ ತಾರೀಕು ಕಂಡುಹುಡುಕಿದರು. ನಿಮ್ಗೆಲ್ಲ ಗೊತ್ತಿದೆ, ಮೈಕ್ರೋಸ್ಕೋಪ್ ಅನ್ನು ಅವರೇ ಕಂಡುಹುಡುಕಿದರು, ಜರ್ಮನಿಯ ವಿಜ್ಞಾನಿ. ಆ ಒಂದು ದಿನವನ್ನು ನಾವು ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನಾಚರಣೆ ಅನ್ನ ಆಚರಿಸಿ ಸಮುದಾಯಕ್ಕೆ ಇದರ ಬಗ್ಗೆ ಇರುವಂತಹ ಮಾಹಿತಿಯನ್ನು ಕೊಡೋದು, ಏನೇನು ಸೇವೆಗಳು ಲಭ್ಯವಿದೆ ಅಂತ ಹೇಳುವಂತದನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಒಂದು ಘೋಷಣೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಂದಿನಂತೆ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾ ಜೆಪಿ ಆಳ್ವಾ ಅವರು ಮಾತನಾಡಿ, ಸಮುದಾಯವನ್ನ ಕ್ಷಯರೋಗದಿಂದ ಮುಕ್ತ ಮಾಡೋದೇ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮಾಣುವಿಂದ ಬರುತ್ತೆ ಅಂತ ರೋಗದ ಬಗ್ಗೆ ವಿವರಿಸಿದರು. And of course, the issues of extremely resistant drug-resistant tuberculosis is also rising up slowly. Two important aspects that I need to mention here is, one, the problem of HIV also needs to be kept in mind, and some of the non-communicable diseases like tuberculosis, which plays a very important role in the genesis of this disease and in the spread of this disease. So I think it should be an overall precautions that we need to take and move forward as far as the tuberculosis is concerned. We hope this day, which commemorates the day detection of the Mycobacterium tuberculosis by Robert Koch in 1882, and then in 1982 the world started conducting this activity of the World Tuberculosis Day. ಕಾರ್ಯಕ್ರಮದಲ್ಲಿ ವಿವಿಧ ಮೆಡಿಕಲ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿದವರನ್ನ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸಲಹೆಗಾರರಾದ ಡಾ ದೇವಿ ಕನ್ಸಿ, ವೆನ್ಲಾಕ್ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾ ಶರತ್ ಬಾಬು ಎಸ್, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ಬದರುದ್ದೀನ್, ಆರೋಗ್ಯಾಧಿಕಾರಿ ರಾಜೇಶ್,
ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಜೆಸಿಂತಾ ಡಿಸೋಜಾ, ಡರ್ಮಟಾಲಜಿ ವಿಭಾಗದ HOD ಜೆಸಿಂತಾ ಮಾರ್ಟಿಸ್, ಫಾದರ್ ಮುಲ್ಲರ್ ಅಲೈಡ್ ಹೆಲ್ತ್ ಸೈನ್ಸ್ನ ಆಂಟನಿ ಸಿಲ್ವಿನ್ ಡಿಸೋಜಾ, ಫಾದರ್ ಮುಲ್ಲರ್ ಸಂಸ್ಥೆಯ ಡಾ ಸಂಜೀವ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.